ಅವರು ಹೊಸತಾಗಿ ಅವರ ಸೇವಾ ಜೀವನವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರು ಈಗಲೇ ಇದ್ದಾರೆ, ಆದರೂ ಈ ಎಂಡ್ ಅವರ ನ್ಯೂ ಬಿಗಿನಿಂಗ್ ಆಗಿ ಅವರ ಪತಿ, ಅವರ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲರೂ ಅವರಿಗೆ ಸಂತೋಷವನ್ನು ಕೊಡಲಿ, ಅವರಿಗೆ ದೇವರ ಆರೋಗ್ಯವನ್ನು ಕೊಡಲಿ ಅಂತ ನಮ್ಮೆಲ್ಲರ. ಈ ಮಟ್ಟಕ್ಕೆ ಬೆಳೀಬೇಕಿದ್ರೆ ಈ ಸಂಸ್ಥೆ ನಮಗೆ ಅನ್ನ ಕೊಟ್ಟಿದೆ ಮತ್ತು ಈ ಸಂಸ್ಥೆ ನಮ್ಮನ್ನು ಆ ರೀತಿಯಲ್ಲಿ ಬೆಳೆಸಿದೆ. ಈ ಸಂಸ್ಥೆಯ 3 ಸಂಸ್ಥೆಗಳಿವೆ: ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ನಮ್ಮ ಕಾಲೇಜು ವಿಭಾಗ. ಆದರೆ ಈ 3 ಸಂಸ್ಥೆಗಳ ಎಲ್ಲ ಸಹೋದ್ಯೋಗಿ ಮಿತ್ರರು, ನಾನು ನೋಡಿದ್ದೇನೆ ಬೇರೆ ಬೇರೆ ಕಾಲೇಜುಗಳಲ್ಲಿ, ನಾನು ತುಂಬ ವರ್ಷಗಳ ಕಾಲ ಟೀಚ್ ಮಾಡಿದ್ದೇನೆ, ಅಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದೆ. ಅವರವರ ಕಾರ್ಯಕ್ರಮ ಅವರವರಿಗೆ ಮಾತ್ರ. ಈ 3 ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿ ಮಿತ್ರರು ಒಟ್ಟಿಗೆ ಸೇರಿ ಇವತ್ತು ಆ ಕಾರ್ಯಕ್ರಮವನ್ನು ರೂಪಿಸಬೇಕಿದ್ರೆ ಇಲ್ಲಿ ಬೆಳೆದು ಬಂದಂಥ ರೀತಿ, ಅದಕ್ಕೆ ಸರಿಯಾಗಿ ಹೊಂದಿಕೊಂಡಂತಹ ನಮ್ಮ ಇವತ್ತು ಸೇವಾ ನಿವೃತ್ತಿಯನ್ನು, ವಯೋನಿವೃತ್ತಿಯನ್ನು ಹೊಂದಿರುವಂಥ ಶ್ರೀಮತಿ ಸತ್ಯವತಿ ಬಾಯಿಗಳು ಅವರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು. ವಿದ್ಯಾರ್ಥಿಗಳಿಗೆ ಯಾವತ್ತು ಹೇಳಲಿಕ್ಕೆ, ನೀವು ಯಾವತ್ತು ಒಳ್ಳೆ ನೀಟಾಗಿ ಡ್ರೆಸ್ ಮಾಡಬೇಕು, ಯಾವತ್ತು ಖುಷಿಯಾಗಿರಬೇಕಂತೇಳಿ ಕೃಷ್ಣ ಮಾಸ್ಟರ್ ಹೇಳಿದಂತೆ ಪ್ರತಿದಿನ ಯಾವುದೇ ಸಂದರ್ಭ ಬರಲಿ ಅವರು ಒಳ್ಳೆ ಡ್ರೆಸ್ ಮಾಡಿಕೊಂಡು ಬರ್ತಾರೆ, ಖುಷಿಯಾಗಿರ್ತಾರೆ. ಅದು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಯಿಂದ ಮುಕ್ತರನ್ನಾಗಿ ಮಾಡ್ತದೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಾನು ಹೇಳುವಂಥದ್ದು, ಸತ್ಯವತಿ ಮೇಡಮ್ನ ಥರದ ಡ್ರೆಸ್ನ ಗೆಟಪ್ ಇರ್ಬೋದು, ಅವರು ಬರುವಂಥ ಶೈಲಿ ಇರ್ಬೋದು, ಅಥವಾ ಅವರು ಮಾತನಾಡುವ ಶೈಲಿ ಇರ್ಬೋದು, ಅದು ನೋಡಿದಾಗ ನಮಗೂ ಆಗ್ತದೆ ಏನಂತ ಹೇಳಿದರೆ ನಾವೆಲ್ಲ ತಲೆಬಿಸಿ ಮಾಡಿಕೊಡ್ತಿದ್ದೀವಿ, ಯಾಕಪ್ಪ ಅಂತೇಳಿ. ಈಗಾಗಲೇ ಹೇಳಿದ್ರು ಅವರು ನಿವೃತ್ತಿಯ ವಯಸ್ಸಾದರೂ ಕೂಡ ಅವರಿಗೆ ಆ ಹುಮ್ಮಸ್ಸು ಏನಿದೆ ವಯೋನಿವೃತ್ತಿ ಮಾತ್ರ ಹೊಂದಿದ್ದು ಮಾತ್ರ, ಆದರೆ ಅವರಿಗಿರುವಂಥ ಉತ್ಸಾಹ, ಅವರಿಗಿರುವಂಥ ಸಾಧನೆ ಮಾಡಬೇಕೆಂಬ ಛಲ ನಮ್ಮೆಲ್ಲರಲ್ಲಿ ಕೂಡ ಹುಟ್ಟಿಕೊಡ್ಬೇಕು. ನನಗೆ ತುಂಬ ಖುಷಿಯಾಗುವಂಥದ್ದು ಅವರು ಸಂಬಂಧ ಇಟ್ಕೊಳ್ಳುವಂಥದ್ದು. ನಿಜವಾಗಿ ನಾನು ಅವರ ಪ್ರಾಯಕ್ಕೆ ತುಂಬ ಸಣ್ಣವನು, ಆದರೂ ಆವಾಗ ಇವಾಗ ಒಂದೊಂದು ಗುಡ್ ಮಾರ್ನಿಂಗ್ ಮೆಸೇಜ್ಗಳು, ಆ ಸಂಬಂಧವನ್ನು ಇಟ್ಕೊಳ್ಳುವಂಥ ನಮಗೆ ಪುರ್ಸೊತ್ತೆ ಇರುವುದಿಲ್ಲ. ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ಲಿಕ್ಕೆ, ಗುಡ್ ನೈಟ್ ಮೆಸೇಜ್ ಕಳಿಸ್ಲಿಕ್ಕೆ, ಅದು ಯಾವುದೋ ಹಬ್ಬಗಳು ಬಂದಾಗ ಒಂದು ಮೆಸೇಜ್ ಸತ್ಯವತಿ ಮೇಡಮ್ ಇತ್ತು, ಆವಾಗ ನೆನಪಾಗ್ತದೆ ಆ ಸತ್ಯವತಿ ಮೇಡಮ್. ಆ ಸಂಬಂಧಗಳು ಅಲ್ಲಿ, ಆ ಸಂಬಂಧವನ್ನು ಉಳಿಸಿಕೊಡುವಲ್ಲಿ ಅವರು ನಿಜವಾಗಿಯೂ ಕೂಡ ಅತ್ಯಂತ ಚೆನ್ನಾಗಿ ಸಂಬಂಧವನ್ನು ಉಳಿಸಿಕೊಡುವಂಥ ಒಂದು ಗುಣ ಅವರಿಗಿದೆ. ಆ ಗುಣ ಪ್ರತಿಯೊಬ್ಬರಲ್ಲಿ ಇರಬೇಕು. ಇದ್ದಾಗ ನಾವು ಸಮಾಜದಲ್ಲಿ ಸಾಮರಸ್ಯವಾಗಿ ಒಳ್ಳೆ ಬಾಂಧವ್ಯದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಅವರು ಮೊನ್ನೆ ತಾನೇ ಈ ಸಂಸ್ಥೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದರೆ, ಸ್ವಚ್ಛ ಭಾರತ್ ಆಂದೋಲನ ರಾಮಕೃಷ್ಣ ಮಿಷನ್ನ ಇದರ ಪ್ರಕಾರ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ಕುದ್ರೋಳಿ ಗಣೇಶ್ ಅವರಿಂದ ಇಲ್ಲೊಂದು ಜಾದೂ ಪ್ರದರ್ಶನವನ್ನು, ಈ ಸಂಸ್ಥೆಯನ್ನು ಬಿಟ್ಟು ಹೋಗಿದ್ದಾರೆ, ನಿಜವಾಗಿ ಅವರಿಗೆ ಅದು ಅವಶ್ಯಕತೆ ಇಲ್ಲ, ಆದರೆ ನನ್ನ ಸಂಸ್ಥೆ, ನಾನು ಬೆಳೆದಂಥ ಸಂಸ್ಥೆ ಅಂತ ದೊಡ್ಡ ವ್ಯಕ್ತಿಯನ್ನು ಧರಿಸಿ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಅಂತಹ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದನನ್ನು ಈ ಸಂಸ್ಥೆಗೆ ಪರಿಚಯ ಮಾಡಬೇಕಿದ್ರೆ ಅವರಲ್ಲಿರುವ ನಮ್ಮ ಸಂಸ್ಥೆ ಬಗ್ಗೆ ಇರುವ ಗೌರವ ನಮಗೆ ಅತ್ಯಂತ ಆದರ್ಶಪ್ರಾಯವಾಗಿರುವುದು. ಇಂತಹ ಗೌರವ ಇನ್ನಷ್ಟು ನಿಮ್ಮಲ್ಲಿ ಇರಲಿ ಮೇಡಮ್. ನಮ್ಮ ಸಂಸ್ಥೆಗೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅದಕ್ಕಿಂತ ಜಾಸ್ತಿಯಾಗಿ ಇನ್ನಷ್ಟು ಸಹಾಯ ಮಾಡಿ, ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರಿ. ನಾವು ಪ್ರತಿ ವರ್ಷ ನಾವೇನು ಕಾಲೇಜ್ ಡೇ ಆಚರಿಸೋದು ಸ್ಕೂಲ್ ಡೇ ಮಾಡೋದಿಲ್ಲ, 2 ವರ್ಷ 3 ವರ್ಷಕ್ಕೆ. ಈ ವರ್ಷ ನಾವು ತುಂಬ ಮಿಸ್ ಮಾಡಿಕೊಳ್ಳಿಕ್ಕೆ ಉಂಟು. ಯಾಕಂತ ಹೇಳಿದರೆ ಎಲ್ಲ ಅದನ್ನು ರೂಪುರೇಖೆ ಮಾಡಿ, ಕಾಲೇಜ್ ಇರ್ಬೋದು, ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು, ಆ 3 ಒಟ್ಟಿಗೆ ಸಮನ್ವಯತೆಯಿಂದ ತಂದು ಆ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಅದನ್ನು 2 ಗಂಟೆನ, ನಾನು 2-3 ವರ್ಷಗಳ ಮೊದಲು ಇಲ್ಲಿ ಕಾಲೇಜ್ ಡೇ ಆದಾಗ ಯಾರೋ ಒಬ್ಬ ಹೊರಗಿನ ಗೆಸ್ಟ್ ಬಂದಿದ್ದರು. ಅವ್ರು ಹೇಳಿದರು ಎಷ್ಟೊಂದು ಚೆನ್ನಾಗಿ ದೊಡ್ಡ ದೊಡ್ಡ ಕಾಲೇಜಿಗೆ ಅವರು ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ, ಆದರೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾದಂಥ ಕಾರ್ಯಕ್ರಮಗಳನ್ನು ನಾವು ಮಿಸ್ ಮಾಡಿಕೊಳ್ತೇವೆ ಎಂಬ ಒಂದು ಹೆದರಿಕೆ ಇದೆ. ಆದರೆ ನಿಮ್ಮ ನೈತಿಕ ಬಲ ಮತ್ತು ನೀವು ನಮ್ಮ ಜೊತೆ ಇದ್ದರೆ ಅಂತಹ ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ನಾವು ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ನಿಮ್ಮ ಸದಾ ಸಹಕಾರ ಇರಲಿ ನಮ್ಮ ಸಂಸ್ಥೆಗೆ, ನಮ್ಮ ಆಡಳಿತ ಮಂಡಳಿಗೆ. ಎಲೋಷಿಯಸ್ ಇರ್ಬೋದು, ರೊಸಾರಿ ಇರ್ಬೋದು, ಬೆಲಾಗ್ರಿಸ್ ಇರ್ಬೋದು, ಅಲ್ಲಿ ಕೂಡ ಮಕ್ಕಳು ಕಲೀಲಿಕ್ಕೆ ಆಗದಂತಹ ಮಕ್ಕಳು ನಮ್ಮ ಶಾಲೆಗೆ ಬಂದು SLC ಪಾಸ್ ಆಗಿ ಹೋದಂಥ ಎಷ್ಟೋ ಘಟನೆಗಳು ಇವೆ. ಧನ್ಯವಾದಗಳು ಸರ್. ಇನ್ನು ಸತ್ಯವತಿ ಟೀಚರ್ ಅವರ ಬಗ್ಗೆ ಸ್ಕೂಲ್ ಡೇ ಮಾಡಬೇಕಿದ್ರೆ ಖಂಡಿತ ನಮ್ಮ HM ರವರಿಗೆ ಮೊದಲು ಸತ್ಯವತಿ ಟೀಚರ್ ಹತ್ರ ಕೇಳೋದು, ಟೀಚರ್ ನೀವು ಇಂಥದ್ದು ನಿಲ್ತೀರಾ, ಸ್ಕೂಲ್ ಡೇ ಮಾಡ್ಬೋದಾ ಅಂತೇಳಿ. ಯಾಕೆಂದರೆ ಸ್ಕೂಲ್ ಡೇ ಮಾಡಬೇಕಿದ್ರೆ ನಮಗೆ ಸತ್ಯವತಿ ಟೀಚರ್ ಅವರು ಬೇಕೇ ಬೇಕು. ವಿಠಲ್ ಸರ್ ಅವರು ಹೇಳಿದಾಗೆ
ಈ ವರ್ಷ ಸ್ಕೂಲ್ ಡೇ ಮಾಡಬೇಕಂತ ಹೇಳ್ತಾ ಇದ್ದಾರೆ ಪ್ರಾಂಶುಪಾಲರು. ಆದರೆ ಟೀಚರ್ ಅವರಿಗೆ ಎದೆ ಡಬ ಡಬ ಏನಂತ ಸತ್ಯವತಿ ಟೀಚರ್ ಇಲ್ಲ ಅಲ್ಲ ಅಂತೇಳಿ. ಓಕೆ, ನಮ್ಮನ್ನು ಬಿಟ್ಟು ಹಾಕ್ಲಿಕ್ಕಿಲ್ಲ, ಸತ್ಯವತಿ ಟೀಚರ್ ಖಂಡಿತ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಇರ್ತೇನೆ. ಮುಂದೆ ಸತ್ಯವತಿ ಟೀಚರ್ ಅವರ ಬಗ್ಗೆ ಮಾನಪತ್ರ ವಾಚನ ಶ್ರೀಮತಿ ಮನೋರಮಾ ವಜ್ರಕಾಂತಿ ಟೀಚರ್. 1987ರಿಂದ 31/5/2018 ನಿರಂತರ 31 ವರ್ಷಗಳ ಕಾಲ ಕಿಟಲ್ ಮೆಮೋರಿಯಲ್ ಪ್ರೌಢಶಾಲೆ ಗೋರಿಗುಡ್ಡ ಮಂಗಳೂರು ಇಲ್ಲಿ ವೃತ್ತಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶ್ರೀಮತಿ ಸತ್ಯವತಿ ಬಾಯಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ತಾವು ವೃತ್ತಿ ಶಿಕ್ಷಕಿಯಾದರೂ ಚಿತ್ರಕಲೆ, ಸಂಗೀತ, ಕನ್ನಡ ಭಾಷೆ ಇತ್ಯಾದಿ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡಿದ್ದೀರಿ. ಪಠ್ಯೇತರ ಚಟುವಟಿಕೆ ಹಾಗೂ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುತ್ತಿದ್ದ ತಾವು ಜಿಲ್ಲಾ ಹಂತದ ವೃತ್ತಿ ಶಿಕ್ಷಣ ಹಾಗೂ ಕರಕುಶಲ ವಸ್ತು ಪ್ರದರ್ಶನ ಸ್ಪರ್ಧೆಯಲ್ಲಿ ಒಳ್ಳೆಯ ಸಾಧನೆ ಮಾಡಿ ಬಹುಮಾನ ಗಳಿಸಿದ ಕೀರ್ತಿ ತಮ್ಮದಾಗಿದೆ. ಪ್ರತಿಭಾ ಕಾರಂಜಿಯ ಜೊತೆಗೆ ಇನ್ನಿತರ ನೃತ್ಯ, ಸಂಗೀತ, ಚಿತ್ರಕಲೆ, ರಂಗವಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಬಂಧ, ಭಾಷಣ ಮುಂತಾದ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಪ್ರೋತ್ಸಾಹ ನೀಡಿದ್ದೀರಿ. ಆಧ್ಯಾತ್ಮಿಕ ಕೃತಿಗಳನ್ನು ಹೆಚ್ಚಾಗಿ ಓದುವ, ಸಂಗೀತವನ್ನು ಆಲಿಸುವ, ಭಾವಗೀತೆ, ಭಜನೆಗಳನ್ನು ಹಾಡುವ, ಪದ್ಯಗಳನ್ನು ರಚನೆ ಮಾಡುವ ಹವ್ಯಾಸದವರಾದ ತಮಗೆ ಹೊಲಿಗೆ, ಡ್ರಾಯಿಂಗ್, ಸಮಾಜ ಸೇವೆ ಇತ್ಯಾದಿ ಆಸಕ್ತಿಯ ವಿಷಯಗಳಾಗಿವೆ. ಪ್ರವಾಸವನ್ನು ಅತಿಯಾಗಿ ಇಷ್ಟಪಡುವ ತಾವು ದೇಶ ವಿದೇಶಗಳನ್ನು ಸುತ್ತಾಡಿದವರಾಗಿದ್ದೀರಿ. ಶ್ರೀ ರಾಮಕೃಷ್ಣ ಆಶ್ರಮದ ಶ್ರೀ ಶಾರದಾ ಮಹಿಳಾ ವೃಂದದಲ್ಲಿ ಅಧ್ಯಕ್ಷೆಯಾಗಿ ಇದರ ಆಶ್ರಯದಲ್ಲಿ ಜರುಗುವ ಸ್ವಚ್ಛತಾ ಅಭಿಯಾನದಲ್ಲಿ 3 ವರ್ಷಗಳಿಂದ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ವೃತ್ತಿ ಶಿಕ್ಷಕರ ಸಂಘದಲ್ಲಿ ವಿವಿಧ ಹಂತದ ಪದಾಧಿಕಾರಿಗಳಾಗಿ ಸಂಘಟನೆ ಹಾಗೂ ಸಮಸ್ಯೆಯ ನಿವಾರಣೆಗಾಗಿ ಶ್ರಮಿಸಿದ್ದೀರಿ. ಸ್ನೇಹಪರರಾಗಿರುವ ತಾವು ಸಹೋದ್ಯೋಗಿಗಳು ಹಾಗೂ ಪರಿಚಿತರೊಂದಿಗೆ ಆತ್ಮೀಯತೆಯಿಂದಲೂ ಹಾಸ್ಯದಿಂದಲೂ ತಮಾಷೆಯಿಂದಲೂ ವರ್ತಿಸುವವರಾಗಿದ್ದೀರಿ. ತಮ್ಮೊಂದಿಗೆ ನಾವು ಕಳೆದ ಹಲವಾರು ವರ್ಷಗಳ ಒಡನಾಟ ಎಂದಿಗೂ ಮರೆಯುವಂಥದ್ದಲ್ಲ. ತಮ್ಮ ಸವಿನೆನಪು ನಮ್ಮ ನೆನಪಿನ ಅಂಗಳದಲ್ಲಿ ಸದಾ ಹಸಿರಾಗಿರುವುದು ಖಂಡಿತ. ತಮ್ಮ ಉದಾತ್ತ ಗುಣಕ್ಕೆ ನಮ್ಮೆಲ್ಲರ ಅನಂತ ಧನ್ಯವಾದಗಳು. ತಮ್ಮನ್ನು ಅಭಿನಂದಿಸಿ ವಿದಾಯ ಕೋರುವ ಈ ಸಂದರ್ಭದಲ್ಲಿ ತಮಗೂ ಶಿಕ್ಷಕರಾಗಿ ನಿವೃತ್ತರಾದ ತಮ್ಮ ಪತಿಯವರಿಗೂ, ಮಕ್ಕಳಿಗೂ, ಸೊಸೆಯಂದಿರಿಗೂ, ಮೊಮ್ಮಕ್ಕಳಿಗೂ ಹಾಗೂ ತಮ್ಮ ಕುಟುಂಬಕ್ಕೂ ದೇವರ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿಯನ್ನು ಕರುಣಿಸಲಿ ಎಂದು ಶುಭವನ್ನು ಹಾರೈಸುವ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ಬಳಗ, ಕಿಟಲ್ ಮೆಮೋರಿಯಲ್ ಪ್ರೌಢಶಾಲೆ ಡಾಕ್ಟರ್ ಡಿ.ಆರ್. ಸದಾನಂದ ಅಯ್ಯನವರು ಹಾಗೆಯೇ ಎಬಿಟ್ ಮೆಮೋರಿಯಲ್ ಚರ್ಚಿನ ಸಭಾ ಪಾಲಕರಾದಂತಹ ಗೋಲ್ಡಿನ್ ಅಯ್ಯನವರಿಂದ ಫಲಪುಷ್ಪ ವಿತರಣೆ, ಹಾಗೆಯೇ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಡಯಾನಾ ಜ್ಯೋತಿಯವರಿಂದ ಮಾಲಾರ್ಪಣೆ. ನಮ್ಮ ಟೀಚರ್ ಅರ್ಪಿಸಿದ ಈ ಮಾಲೆ, ಗಂಧದ ಮಾಲೆ, ಅದರ ಪರಿಮಳದ ಹಾಗೆ ನಿಮ್ಮ ಸೇವೆ ಸಮಾಜಕ್ಕೆ ಇನ್ನೂ ಕೂಡ ದೊರೆಯಲಿ. ನೀವು ಯಾವಾಗಲೂ ಬಿಸಿ ಇರುವವರು. ಇದು ಕಾಣಿಕೆಯನ್ನು ಮುಖ್ಯೋಪಾಧ್ಯಾಯ
ಸೇವೆ ಮಾಡಲು ಕಾರಣಕರ್ತರಾದವರೊಬ್ಬರು ನನಗೆ ದಿವಂಗತ ರೆವರೆಂಡ್ ಸದಾನಂದ ಜೇಮ್ಸ್ ಸದಾನಂದ ಅಯ್ಯನವರು. ಅವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಆಗಾಗ ಅವರನ್ನು ನೆನಪು ಮಾಡಿಕೊಳ್ಳುತ್ತಾ ಇರ್ತೇನೆ. ಅವರು ನನಗೆ ಕರೆದು ಕೆಲಸ ಕೊಟ್ಟ ಹಾಗೆ ಕೊಟ್ಟಿದ್ದಾರೆ. ನಾನು 1986ರಲ್ಲಿ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೆ. ಆಗ ಆ ಪೋಸ್ಟಲ್ಲಿ ಒಬ್ಬರು ಟೀಚರ್ ಇದ್ದರು. ಹಾಗೆ ಆ ಕೆಲಸ ನನಗೆ ಸಿಗಲಿಲ್ಲ. ಆಗ 1987ರಲ್ಲಿ BM ಹೈಸ್ಕೂಲ್ ಉಳ್ಳಾಲ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಅದಕ್ಕೆ ಇಂಟರ್ವ್ಯೂಗೆ ಸಹ ನಾನು ಹೋಗಿದ್ದೆ. ಅಲ್ಲಿ ಯಾರೋ ಹೇಳಿದರು, ಜೇಮ್ಸ್ ಅಯ್ಯನಿಂದ ಒಂದು ಶಿಫಾರಸು ಲೆಟರ್ ತಂದರೆ ನಿಮಗೆ ಆ ಕೆಲಸ ಗ್ಯಾರಂಟಿ ಅಂತ. ನಾನು BM ಹೈಸ್ಕೂಲ್ ಉಳ್ಳಾಲದ ಪೋಸ್ಟಿಗಾಗಿ ಅಯ್ಯನವರಲ್ಲಿ ಲೆಟರ್ ಕೇಳಲಿಕ್ಕಂತ ಅವರ ಮನೆಗೆ ಹೋಗಿದ್ದೆ. ನಾನು ಮತ್ತು ನನ್ನ ಮನೆಯವರಿಬ್ಬರು ಹೋಗಿದ್ವಿ. ಆಗ ಅಯ್ಯ ಹೀಗೆ ಮಾತಾಡಿ ಅವ್ರು ಹೇಳಿದರು, ನೀವು ನಾಳೆ ಜೂನ್ 1ರಿಂದ ಗೋರಿಗುಡ್ಡೆ ಶಾಲೆಗೆ ಬನ್ನಿ, ನಮ್ಮ ಶಾಲೆಯಲ್ಲೇ ಕಿಟ್ಟೆಲ್ ಹೈಸ್ಕೂಲಲ್ಲಿ ಈಗ ಪೋಸ್ಟ್ ಖಾಲಿಯಾಗಿದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಹಾಗೂ ನಂಬಿಕೆ ಸಹ ಬರಲಿಲ್ಲ. ಯಾಕಂದರೆ ಅಷ್ಟು ಸುಲಭವಾಗಿ ನನಗೆ ಕೆಲಸ ಸಿಗ್ತದೆ ಅನ್ನುವ ಭರವಸೆ ನನಗಿರಲಿಲ್ಲ. ಹಾಗೆ ಅವ್ರು ಹೇಳಿದ ಕೂಡಲೇ ನಾನು ಆಯಿತು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ಬಂದೆ. ಜೂನ್ 1ನೇ ತಾರೀಕು ನಾನಿಲ್ಲಿ ಕಿಟ್ಟೆಲ್ ಸಂಸ್ಥೆಗೆ ಬಂದಾಗ ಆಗಲೂ ಕೂಡ ನನಗೆ ನಂಬಿಕೆ ಇರಲಿಲ್ಲ. ಮತ್ತು ಅಟೆಂಡೆನ್ಸಿಗೆ ಸೈನ್ ಹಾಕುವಾಗ ನನಗೆ ಇದು ಕೆಲಸ ಗ್ಯಾರಂಟಿ ಅಂತ ನಂಬಿಕೆ ಆಯಿತು. ಹಾಗೆ ಅಯ್ಯ ನನಗೆ ಕರೆದು ಕೆಲಸ ಕೊಟ್ಟ ಹಾಗೆ ಕೊಟ್ಟಿದ್ದಾರೆ. ಭಗವಂತ ನನ್ನನ್ನು ಅವರ ಹತ್ರ ಕಳಿಸಿದ್ದು, ಕೆಲಸಕ್ಕೋಸ್ಕರ ಅವರ ಹತ್ರ ಕಳಿಸಿದ್ದು. ಕಿಟ್ಟೆಲಿಗೆ ಬಂದು ಕೃಷ್ಣ ಮಾಸ್ಟರ್ ಹೇಳಿದಾಗೆ ಎಲ್ಲರೂ ಉದ್ಧಾರ ಆಗಿದ್ದೇವೆ. ಇವತ್ತಿನಲ್ಲಿ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲಿಯೂ ಕೂಡ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಅಯ್ಯನ ಆಶೀರ್ವಾದ ಕೂಡ ನಮಗೆ ಬೆನ್ನ ಹಿಂದೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಜೇಮ್ಸ್ ಅಯ್ಯನನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಅವರನ್ನು ಆಗಾಗ ನೆನಪು ಮಾಡಿಕೊಳ್ತೇನೆ. ಅವರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಕ್ರೈಸ್ತ ಮಿಷನರಿ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ನಮ್ಮ ಶಾಲಾ ಸಂಚಾಲಕರಾದ ರತ್ನಾಕರಯ್ಯನವರಿಗೂ ನನ್ನ ಕೃತಜ್ಞತೆಗಳು. ನಾವು ಇಲ್ಲಿ 31 ವರ್ಷಗಳ ತನಕ ಸೇವೆ ಮಾಡುವಾಗ ಅವರ ಪೂರ್ಣ ಸಹಕಾರ ನಮಗೆ ದೊರೆತಿದೆ. ಇಲ್ಲಿ ಆಡಳಿತ ಮಂಡಳಿಯ ಯಾವುದೇ ನಿರ್ಬಂಧಗಳಾಗಲಿ ಒತ್ತಡಗಳಾಗಲಿ ನಮಗೆ ಇರಲಿಲ್ಲ. ಸುಲಲಿತವಾಗಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ಸ್ವಾತಂತ್ರ್ಯ ನಮಗಿತ್ತು. ಆದ್ದರಿಂದ ಬೇರೆ ಕೆಲವು ಮ್ಯಾನೇಜ್ಮೆಂಟ್ಗಳಲ್ಲಿ ಏನೇನೋ ಕಿರಿಕಿರಿಗಳು ಇರ್ತವೆ. ಆದರೆ ಈ ನಮ್ಮ ಕ್ರೈಸ್ತ ಮಿಷನರಿ ಆಡಳಿತ ಮಂಡಳಿಯಲ್ಲಿ ಅದು ಯಾವ ತೊಂದರೆಯೂ ಇರಲಿಲ್ಲ. ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟಂಥ ರತ್ನಾಕರ್ ಅಯ್ಯನವರಿಗೂ ಹಾಗೂ ಗೋಲ್ಡಿನ್ ಅಯ್ಯನವರಿಗೂ ಕೂಡ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ಕಿಟ್ಟೆಲ್ PU ಕಾಲೇಜಿನ ಪ್ರಾಂಶುಪಾಲರಾದ ವಿಠಲ್ ಸರ್ ಅವರು ಪ್ರಿನ್ಸಿಪಾಲ್ ಅನ್ನುವ ಅಹಮಿಲ್ಲದ ಸರಳ ವ್ಯಕ್ತಿ. ಆಗಾಗ ಹೈಸ್ಕೂಲಿಗೆ ಬಂದು ಸ್ನೇಹಿತರಾಗಿ ಮಾತಾಡಿಕೊಂಡು ಹೋಗುವರು. ಯಾವತ್ತೂ ಅವರು ದನಿ ಸ್ವರ ಎತ್ತಿ ಮಾತಾಡಿದ್ದನ್ನು ನಾನು ನೋಡಲೇ ಇಲ್ಲ. ಜೋರಾಗಿ ಮಾತಾಡಿದ್ದನ್ನು ನಾನು ಕೇಳಲೇ ಇಲ್ಲ. ಅವರು ಕೂಡ ನನಗೆ ಅನೇಕ ರೀತಿಯಲ್ಲಿ ಸ್ನೇಹಿತರಾಗಿ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಕಿಟ್ಟೆಲ್ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಜ್ಯೋತಿ ಟೀಚರ್ ಇವರನ್ನು ನಾನು HM ಅನ್ನುವುದಕ್ಕಿಂತ ನನಗೆ ಒಬ್ಬ ಉತ್ತಮ ಸ್ನೇಹಿತೆಯಾಗಿ ಅವರು ಇದ್ದರು. ಪ್ರತಿಯೊಂದು ಕಷ್ಟ ಸುಖಕ್ಕೂ ಕೂಡ ಅವರು ನನಗೆ ಸ್ಪಂದಿಸ್ತಾ ಇದ್ದರು. ಯಾವಾಗಲೂ ನಾವು ಕಷ್ಟ ಸುಖವನ್ನು ಮಾತಾಡ್ಕೊಳ್ತಾ ಇದ್ವಿ. ಮತ್ತು ಅವರ ವ್ಯಕ್ತಿತ್ವ ಸರಳ ನಿರಾಡಂಬರ ವ್ಯಕ್ತಿತ್ವ. ಯಾವತ್ತೂ ಸರಳತೆಯಿಂದ ಸಹನೆಯಿಂದ ಕೂಡಿಕೊಂಡಿರುವವರು. HM ಎನ್ನುವ ದರ್ಪ ಅವರಿಗೆ ಸ್ವಲ್ಪವೂ ಇರಲಿಲ್ಲ. HM ಎನ್ನುವ ದರ್ಪ ಬಿಗುಮಾನ ಅವರಿಗೆ ಸ್ವಲ್ಪವೂ ಇರಲಿಲ್ಲ.
ಅವರು ಎಲ್ಲರನ್ನೂ ಸರಿದೂಗಿಸಿಕೊಂಡು ಹೋಗಿ ನನ್ನ ತಾಯಿ ಹಾಗೆ ನಮಗೆ ಈ ಸಂಸ್ಥೆಯಲ್ಲಿ ಇದ್ದರು. ಅವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನನಗೆ 31 ವರ್ಷಗಳ ತನಕ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು ನನ್ನ ತುಂಬ ಹೃದಯದ ಕೃತಜ್ಞತೆ. ಹೈಸ್ಕೂಲಿನಲ್ಲಿರುವ ನನ್ನ ಎಲ್ಲ ಸಹೋದ್ಯೋಗಿ ಸ್ನೇಹಿತರಿಗೆ, ನಾವು ಇಲ್ಲಿ ಎಲ್ಲ ಒಂದೇ ಮನೆಯವರಂತೆ ಒಟ್ಟಿಗೆ ಇದ್ದೆವು. ನವರಸಗಳ ಹಾಗೆ ನವರಸಗಳಿದ್ದರೆ ಭರತನಾಟ್ಯ ಸಕ್ಸಸ್ ಆಗ್ತದೆ. ಅದೇ ರೀತಿ ನಾವೆಲ್ಲರೂ 9 ಜನರು ಕೂಡ ಒಂದು ನವರಸಗಳ ಹಾಗೆ ಕೆಲಸ ಮಾಡ್ತಿದ್ದೆವು. ಇಲ್ಲಿ ನಗು, ತಮಾಷೆ, ಕೋಪ, ತಾಪ ಎಲ್ಲವೂ ಇತ್ತು. ಆದರೆ ಎಲ್ಲರೂ ನಾವು ಅದನ್ನೆಲ್ಲ ಮರೆತು ಒಂದಾಗಿ ಒಂದೇ ಮನೆಯವರಂತೆ ಈ ಒಂದೇ ಸೂರಿನಡಿ 31 ವರ್ಷಗಳ ಕಾಲ ಪ್ರೀತಿಯಿಂದ ಇದ್ದ ನೆನಪುಗಳು ನನಗೆ ಆಗಾಗ ಕಾಡ್ತಾ ಇರ್ತದೆ. ಹೈಸ್ಕೂಲಿನಲ್ಲಿರುವ ಸಹೋದ್ಯೋಗಿ ಸ್ನೇಹಿತರಿಗೆ ನಾನು ನನ್ನ ಕವನದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮೆಲ್ಲರ ಸ್ಫೂರ್ತಿಯ ಕಿರಣ ಹೊಳೆಯುತ್ತಿರುವ ಸದಾನಂದದ ರತುನ, ನಮ್ಮೆಲ್ಲರ ಸ್ಫೂರ್ತಿಯ ಕಿರಣ ಹೊಳೆಯುತ್ತಿರುವ ಸದಾನಂದದ ರತುನ, ಸರಳ ಸಹನಾಮೂರ್ತಿ ಹಿಟ್ಟೆಲಲ್ಲಿ ಜ್ಯೋತಿ, ಸರಳ ಸಹನಾಮೂರ್ತಿ ಹಿಟ್ಟೆಲಲ್ಲಿ ಜ್ಯೋತಿ, ಸ್ನೇಹ ಸಂಬಂಧದಲ್ಲಿ ವಜ್ರದ ಕಾಂತಿ, ಸರಳ ಸಹನಾಮೂರ್ತಿ ಹಿಟ್ಟೆಲಲ್ಲಿ ಜ್ಯೋತಿ, ಸ್ನೇಹ ಸಂಬಂಧದಲ್ಲಿ ವಜ್ರದ ಕಾಂತಿ, ಕಾಯಕವೇ ಕೈಲಾಸವೆನ್ನುವ ಶುಭೋದಯ, ಹಿಂದಿಯ ಕಲಿಸುತ್ತಾ ಇರುವ ಅರುಣೋದಯ, ವಿಶೇಷ ಜ್ಞಾನದ ಕೊಳಲ ನೂದಿದರು ಶ್ರೀಕೃಷ್ಣ, ತುಂಬಿ ತುಳುಕುವ ಉತ್ಸಾಹದ ಬಾಲಕೃಷ್ಣ, ವಿಶೇಷ ಜ್ಞಾನದ ಕೊಳಲ ನೂದಿದರು ಶ್ರೀಕೃಷ್ಣ, ತುಂಬಿ ತುಳುಕುವ ಉತ್ಸಾಹದ ಬಾಲಕೃಷ್ಣ, ಕೃಷ್ಣ ಬಾಲಕೃಷ್ಣರ ಉತ್ಸಾಹ ಸಿಗುತ್ತಿತ್ತು ನನಗೆ ಪ್ರೋತ್ಸಾಹ, ಕೃಷ್ಣ ಬಾಲಕೃಷ್ಣರ ಉತ್ಸಾಹ ಸಿಗುತ್ತಿತ್ತು ನನಗೆ ಪ್ರೋತ್ಸಾಹ, ಪರಿಸರದ ಕಾಳಜಿ ಹೊತ್ತ ರಘುನಾಥ, ಪರಿಸರದ ಕಾಳಜಿ ಹೊತ್ತ ರಘುನಾಥ, ಗುಣಿಸಿ ಬಾಗಿಸಿ ಕೂಡಿಸಿ ಕಲಿಸಿದರು ಗಣಿತ, ಪರಿಸರದ ಕಾಳಜಿ ಹೊತ್ತ ರಘುನಾಥ, ಗುಣಿಸಿ ಬಾಗಿಸಿ ಕೂಡಿಸಿ ಕಲಿಸಿದರು ಗಣಿತ, ಅಕೋ ನೋಡಲ್ಲಿ ಕೋಗಿಲೆ ಕೂಗುತ್ತಿರುವುದು ಸತ್ಯ, ಸಂಗೀತ ಕಲೆ ಮಕ್ಕಳೊಂದಿಗೆ ಆಗಾಗ ನೃತ್ಯ, ಅಕೋ ನೋಡಲ್ಲಿ ಕೋಗಿಲೆ ಕೂಗುತ್ತಿರುವುದು ಸತ್ಯ, ಸಂಗೀತ ಕಲೆ ಮಕ್ಕಳೊಂದಿಗೆ ಆಗಾಗ ನೃತ್ಯ, ಕಡತಗಳ ರಾಶಿಯಲ್ಲಿ ವೇದ ಮುತ್ತು, ಪಕ್ಕದಲ್ಲಿ ಆಗಾಗ ಟೆಲಿಫೋನ್ ಕೂಗುತ್ತಿತ್ತು, ಕಡತಗಳ ರಾಶಿಯಲ್ಲಿ ವೇದ ಮುತ್ತು, ಪಕ್ಕದಲ್ಲಿ ಆಗಾಗ ಟೆಲಿಫೋನ್ ಕೂಗುತ್ತಿತ್ತು, ವೆಂಕಪ್ಪನಿಲ್ಲದಿದ್ದರೆ ಸಂಬಳವೇ ಇಲ್ಲ, ಆದ್ದರಿಂದ ನಾವ್ಯಾರು ಉಪವಾಸವಿಲ್ಲ, ವೆಂಕಪ್ಪನಿಲ್ಲದಿದ್ದರೆ ಸಂಬಳವೇ ಇಲ್ಲ, ಆದ್ದರಿಂದ ನಾವ್ಯಾರು ಉಪವಾಸವಿಲ್ಲ, ನಗು ನಗುತ್ತಾ ನಾನಿಲ್ಲಿ ನಲಿದಿಹೆನು 31 ವರುಷ, ನಗು ನಗುತ್ತಾ ನಾನಿಲ್ಲಿ ನಲಿದಿಹೆನು 31 ವರುಷ, ಸವಿ ನೆನಪುಗಳ ಸರಮಾಲೆ ಎದೆಯಲ್ಲಿ ಹರುಷ, ಸವಿ ನೆನಪುಗಳ ಸರಮಾಲೆ ಎದೆಯಲ್ಲಿ ಹರುಷ, ನಿಮ್ಮೆಲ್ಲರ ಸಹಕಾರ ನಾ ಮರೆಯಲಾರೆ, ಪ್ರೀತಿಯ ಕೃತಜ್ಞತೆಯ ನೀಡುವೆನು ಮನಸಾರೆ, ನಿಮ್ಮೆಲ್ಲರ ಸಹಕಾರ ನಾ ಮರೆಯಲಾರೆ, ಪ್ರೀತಿಯ ಕೃತಜ್ಞತೆಯ ನೀಡುವೆನು ಮನಸಾರೆ, ತಪ್ಪಿದರೆ ಕ್ಷಮೆ ಇರಲಿ ಪ್ರೀತಿಯೂ ಇರಲಿ, ತಪ್ಪಿದರೆ ಕ್ಷಮೆ ಇರಲಿ ಪ್ರೀತಿಯೂ ಇರಲಿ, ನಿಮಗಿದೋ ನನ್ನ ಧನ್ಯತೆಯ ಪುಷ್ಪಾಂಜಲಿ, ನಿಮಗಿದೋ ನನ್ನ ಧನ್ಯತೆಯ ಪುಷ್ಪಾಂಜಲಿ. ಇನ್ನು ಕಾಲೇಜಿನ ಸಹೋದ್ಯೋಗಿ ಬಂಧುಗಳು ಅವರೆಲ್ಲರೂ ನನಗೆ ಸ್ನೇಹಿತರು. ನಾನು ಸ್ನೇಹಕ್ಕೆ ಹೆಚ್ಚು, ಸ್ನೇಹ ಎನ್ನುವ ಪದಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ಯಾಕಂದರೆ ಸ್ನೇಹ ಯಾವತ್ತೂ ಅಮರವಾಗಿರ್ತದೆ. ಆದ್ದರಿಂದ ಅವರೊಂದಿಗೆ ನಾನು ಸ್ನೇಹದಿಂದ ಬೆರೀತಾ ಇದ್ದೆ. ಎಲ್ಲರೂ ನನಗೆ ಸ್ನೇಹಿತರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೇಲಾಗಿ ಶೈಲಾ ಮೇಡಮ್ ಅವರಿಗೆ ನಾನು ಆಗಾಗ ಉಪದ್ರ ಕೊಡ್ತಾ ಇರ್ತೇನೆ. ಕಂಪ್ಯೂಟರ್ ವಿಷಯದಲ್ಲಿ ನನ್ನ ಪರ್ಸ್ನಲ್ ಇದು ಇರ್ಬೋದು ಅಥವಾ ಶಾಲೆಯ ಕೆಲಸವೂ ಇರ್ಬೋದು. ಆದರೂ ನಗುಮುಖದಿಂದ ಏನೊಂದು ಉತ್ತರ ಇಲ್ಲದೆ ಅವರು ಮಾಡಿಕೊಡ್ತಾ ಇದ್ರು. ಅವರಿಗೆ ನನ್ನ ವಿಶೇಷ ಧನ್ಯವಾದ. ಒಡನಾಟ ನನಗದೋ ಸವಿಯೂಟ, ನಿಮ್ಮ ಒಡನಾಟ ನನಗದೋ ಸವಿಯೂಟ, ನಿಮ್ಮ ಪ್ರೀತಿಯ ನೋಟ ಬೆಳದಿಂಗಳಿನೂಟ, ನಿಮ್ಮ ಪ್ರೀತಿಯ ನೋಟ ಬೆಳದಿಂಗಳಿನೂಟ, ನಿಮ್ಮ ಪ್ರೀತಿಯ ಮಧುರ ಸ್ಪರ್ಶ ನನಗದೋ ಸಂತಸದ ನಿಮಿಷ, ನಿಮ್ಮ ಪ್ರೀತಿಯ ಮಧುರ ಸ್ಪರ್ಶ ನನಗದೋ ಸಂತಸದ ನಿಮಿಷ, ನಿಮ್ಮೊಂದಿಗೆ ಕಳೆದ ದಿನಗಳ ಹರುಷ ಇನ್ನಿಲ್ಲ ಆ ರಸ ನಿಮಿಷ, ನಿಮ್ಮೊಂದಿಗೆ ಕಳೆದ ದಿನಗಳ ಹರುಷ ಇನ್ನಿಲ್ಲ
ಆ ರಸ ನಿಮಿಷ. ನೀವೊಂದು ಹಣತೆಯಾಗಿ ಬೆಳಗಿ ನೂರಾರು ಹಣತೆಗಳಿಗೆ ಬೆಳಕಾಗಿ. ನೀವೊಂದು ಹಣತೆಯಾಗಿ ಬೆಳಗಿ ನೂರಾರು ಹಣತೆಗಳಿಗೆ ಬೆಳಕಾಗಿ. ಶಿಕ್ಷಕರಿಗೆ ವಿಧೇಯರಾಗಿ ಹೆತ್ತವರಿಗೆ ಒಳ್ಳೆಯ ಮಕ್ಕಳಾಗಿ. ಶಿಕ್ಷಕರಿಗೆ ವಿಧೇಯರಾಗಿ ಹೆತ್ತವರಿಗೆ ಒಳ್ಳೆಯ ಮಕ್ಕಳಾಗಿ. ಎಲ್ಲರಿಗೂ ಸನ್ಮಂಗಳವಾಗಲಿ, ಬಾಳು ಪರಿಮಳದ ಸುಮವಾಗಲಿ. ಎಲ್ಲರಿಗೂ ಸನ್ಮಂಗಳವಾಗಲಿ, ಬಾಳು ಪರಿಮಳದ ಸುಮವಾಗಲಿ. ದೇವರ ಆಶೀರ್ವಾದ ನಿಮಗಿರಲಿ. ದೇವರ ಆಶೀರ್ವಾದ ಸೌಭಾಗ್ಯದ ಮಾತೆ ಶುಭವಾಗಲಿ. ಆ ನಿಮ್ಮ ಪ್ರೀತಿ ನಿಜವಾದ ನೀತಿ ಬದುಕಲ್ಲಿ ಎಂದು ಹಸಿರಾಗಲಿ. ನಗಲಾರದೆ ಅಳುಯೇತಕ್ಕೆ ಓ ಮಾತೆ ನೋವು ನಮಗಿಲ್ಲವೇ. ಬಳಿ ಬಂದ ಎಳೆಯ ಈ ಬಾಳ ಹೃದಯ ವಾತ್ಸಲ್ಯದಿ ಆಲಿಂಗಿಸಿ. ಮನಮಿಡೀತು ತನು ನುಡಿಯಿತು ಓ ಮಾತೆ ಶುಭವಾಗಲಿ. ಈ ಚಿನ್ನರ ಸೌಭಾಗ್ಯದ ಓ ಮಾತೆ ಶುಭವಾಗಲಿ. ಅಳುವಾಗ ನಮ್ಮ ಕರಗಿಂದ ನಿಮ್ಮ ಕಣ್ಣೀರ ಒರೆಸಿ ಹರಸಿದಿರಮ್ಮ. ಅಳುವಾಗ ನಮ್ಮ ಕರಗಿಂದ ನಿಮ್ಮ ಕಣ್ಣೀರ ಒರೆಸಿ ಹರಸಿದಿರಮ್ಮ. ಹೊಡೆದಾಡದೆ ಬಡಿದಾಡದೆ ನಡೆದಾಡ ಶಕ್ತಿ ನೀಡಿದಿರಿ. ರಂಗೇರಿತು ತಂಪಾಯಿತು ನವ ಜೀವನ ನಮಗಾಯಿತು. ಬಳಿ ಬಂದ ಎಳೆಯ ಈ ಬಾಳ ಹೃದಯ ವಾತ್ಸಲ್ಯದಿ ಆಲಿಂಗಿಸಿ. ಮನಮೀತು ತನು ನುಡಿಯಿತು ಓ ಮಾತೆ ಶುಭವಾಗಲಿ. ಸೌಭಾಗ್ಯದ ಓ ಮಾತೆ ಶುಭವಾಗಲಿ.
ಅಪೂರ್ವ ಕ್ಷಣ ಯಾಕೆ ಹೇಳಿದಂದರೆ, ಯಾವಾಗ ನಾವು ಒಂದೇ ನೆಗಾಡ್ತೇವೆ, ಒಂದೇ ಕೂಗ್ತೇವೆ, ಅದು ಒಂದು ಇದು. ಆದರೆ ಸತ್ಯವತಿ ಟೀಚರ್ ಅವರ ಮುಖದಲ್ಲಿ ನಾನು ನೋಡಿದ ಎರಡನ್ನೂ ಕೂಡ. ಅವರಿಗೆ ಸನ್ಮಾನ ಆಗುವಾಗ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಹೋದರ ಫೋಟೋಗ್ರಾಫರ್ ಅವರು ಟೀಚರ್ ಸ್ಮೈಲ್ ಮಾಡಿ ಎಂಬುದಾಗಿ ಹೇಳುವಾಗ ಅವರು ಸ್ಮೈಲ್ ಮಾಡ್ತಿದ್ರು. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಿತ್ತು. ಖಂಡಿತ ಇದೊಂದು ಸಂತಸದ ಕ್ಷಣ ಮತ್ತು ಎರಡನೇದಾಗಿ ದುಃಖದ ಕ್ಷಣ. ಸಂತಸ ಯಾಕಂದರೆ ದೇವರು ಅವರು ಈಗಾಗಲೇ ಹೇಳಿದ ಪ್ರಕಾರ ಸನ್ಮಾನ್ಯ ಅಯ್ಯನವರಾದಂಥ ದಿವಂಗತ ಜೇಮ್ಸ್ ಅಯ್ಯನವರ ಮೂಲಕವಾಗಿ ಅವರಿಗೆ ದೇವರು ಕೊಟ್ಟಂಥ ಉದ್ಯೋಗವನ್ನು ಅವರು ಸಂಪೂರ್ತಿಗೊಳಿಸುವಂಥ ದಿನ ಮತ್ತು ನಮ್ಮೆಲ್ಲರ ಒಂದು ಗೌರವಕ್ಕೆ ಪಾತ್ರ ಆಗುವಂಥ ದಿನ. ಎರಡನೇದಾಗಿ ದುಃಖ ಯಾಕೆಂದರೆ ಈ ಶಾಲೆಯಿಂದ ಅವರು ದೂರವಾಗುವಂಥ, ಅಂದರೆ ಅವರು ಒಂದು ರೀತಿಯಲ್ಲಿ ನಮ್ಮಿಂದ ಅಗಲುವ ದಿನ. ಈಗಾಗಲೇ ಮಕ್ಕಳು ಹೇಳಿದ್ದಾರೆ ನಮ್ಮ ಸಂಬಂಧ ಅದು ಕಟ್ಟಾಗ್ತದ. ಖಂಡಿತ ಮಕ್ಕಳೇ ಹಾಗೆ ನೆನೆಸಬೇಡಿ. ಅವರಿಗೆ ನಿವೃತ್ತಿ ಆದರೂ ಕೂಡ ಖಂಡಿತ ಸಂಬಂಧ ಎಂದಿಗೂ ಕಟ್ಟಾಗುವುದಿಲ್ಲ. ಯಾಕಂದರೆ ಟೀಚರ್ ಎನ್ನುವಂಥ ಹೆಸರಿಗಿಂತ ದೊಡ್ಡ ಹೆಸರಿಲ್ಲ. ಯಾಕೆ ಎಲ್ಲವನ್ನು ನೀಡುವವರು ಟೀಚರ್. ಆ ಟೀಚರ್ ಎನ್ನುವಂಥ ಹೆಸರನ್ನು ಯಾರಿಗೂ ತೆಗಿಲಿಕ್ಕೆ ಅಸಾಧ್ಯ. ನಾನು ಒಂದು ಉದಾಹರಣೆ ಹೇಳುವುದಾದರೆ, ನನ್ನ ಚರ್ಚೆಯಲ್ಲಿ ಕೂಡ ನಾನು ಶಿಕ್ಷಕರ ದಿನಾಚರಣೆಯನ್ನು ಹೇಳಿದ್ದೆ. ಏನಂದರೆ ಇದು ನನ್ನ ಸ್ವಂತ ನಾನು ಅನುಭವದಲ್ಲಿ ಕಂಡದ್ದು. ಕೆಲವಾರು ವರ್ಷಗಳ ಹಿಂದೆ ನಾನು ಪ್ರೈಮರಿ ಶಾಲೆಯಲ್ಲಿ ಕಲಿಯುವಂಥ ಶಾಲೆಯ ಬದಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇರುವಾಗ ನನ್ನ ಸ್ನೇಹಿತ, ಆತನು ದೊಡ್ಡದಾಗಿ ಬಾಂಬೆಯಲ್ಲಿ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬ್ಯಾಂಕಿನ ಆಫೀಸರ್ ಆಗಿ ಆ ಊರಿಗೆ ಬಂದು ಬಸ್ ಕಾಯ್ತಿರಿದ್ದು, ಬಾಂಬೆದು ಬಸ್. ನನ್ನ ಹತ್ರ ಮಾತಾಡ್ತಿದ್ರು ಅವರು. ಸದಾಶಿವ ಎಂಬುದಾಗಿ ಅವರ ಹೆಸರು, ಹಿಂದೂ ಬಾಂಧವರು, ನನ್ನ ಸ್ನೇಹಿತ. ಇನ್ನು ಬಸ್ ಬರಲಿಕ್ಕೆ ಒಂದು 10 ನಿಮಿಷ ಇರುವಾಗ ಅವರು ನನ್ನ ಹೆಸರು ಹೇಳಿದ್ರು, ನಾನು ಈಗ ಬರ್ತೇನೆ ಅಂತೇಳಿ. ನನಗೆ ಅರ್ಥವೇ ಆಗಲಿಲ್ಲ ಎಂತ ಅಂತ. ಈ ಸದಾಶಿವ ಓಡಿ ಹೋದ್ರು. ಪಕ್ಕದ ಶಾಲೆಯ ಬದಿಯಲ್ಲಿರುವಂಥ ಗುರುವಿನ ಮನೆಗೆ ಹೋಗಿ 5 ನಿಮಿಷದಲ್ಲಿ ಓಡಿಂದೆ ಬಂದು. ನಾನು ಕೇಳಿದೆ, ಸದಾಶಿವ ನೀವು ಇಲ್ಲಿ ಓದೋದು? ಆಗ ಹೇಳಿದ ಮಾತು, ನಾನು ಪ್ರತಿ ವರ್ಷ ಬಾಂಬೆಯಿಂದ ಊರಿಗೆ ಬರುವಾಗ ನನ್ನ ಗುರುವಿನ ಕಾಲಿಗೆ ವಂದನೆ ಹೇಳಿ, ಇಲ್ಲವೇ ಕಾಲು ಮುಟ್ಟಿ ನಮಸ್ಕರಿಸಿ ನಾನು ಬಾಂಬೆಗೆ ಹೋಗುವುದು. ಈ ವರ್ಷ ನಾನು ಮರೆತಿದ್ದೆ, ಅದನ್ನು ಮಾಡಿ ಬಂದೆ. ನಾನು ಅವರ ಮುಖವೇ ನೋಡಿ ಆಗ ಹೇಳಿದೆ, ಅಂದರೆ ನಾನು ಅನಾಥ, ನಾನು ಬಡತನದಲ್ಲಿ ಬಂದವ. ಪ್ರೈಮರಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕೂಡ ನನ್ನ ಹತ್ರ ಯಾವುದೇ ರೀತಿಯ ಬಲ ಇರಲಿಲ್ಲ. ಆದರೆ ಆ ಸ್ಯಾರ್ ನನ್ನನ್ನು ಗುರುತಿಸಿ ಸಹಾಯ ನೀಡಿ, ಏನೂ ಜ್ಞಾನವಿಲ್ಲದ ನನಗೆ ಜ್ಞಾನವನ್ನು ತುಂಬಿ, ಆ ಮೂಲಕ ಇಡೀ ನನ್ನ ಜೀವಮಾನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ನಾನೀಗ ದೊಡ್ಡ ಆಫೀಸರ್ ಆಗಿರಬೇಕಾದ್ರೆ ಕಾರಣ ಆ ಗುರುಗಳು. ಈ ಮಕ್ಕಳಾದರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ, ಅಂದರೆ ಟೀಚರ್ಗೆ ಗುರು ಎನ್ನುವಂಥ ಸಂಬಂಧ ಅದು ನಿವೃತ್ತಿಯಲ್ಲಿ ಖಂಡಿತ ಕಟ್ಟಾಗುವುದಿಲ್ಲ. ನೀವು ಯಾವಾಗಲೂ ಸ್ಮರಿಸಿ ಮತ್ತು ಯಾವಾಗಲೂ ಆಶೀರ್ವಾದ ಬಯಸಿ. ನಾನು ಸತ್ಯವತಿ ಟೀಚರ್ ಅವರಿಗೆ ನನಗೆ ಖಂಡಿತ ಹೆಚ್ಚು ಗೊತ್ತಿರಲಿಲ್ಲ, ನಾನು ಹೊಸಬ. ಆದರೆ ನೀವೆಲ್ಲವೂ ಮಾತಾಡುವಾಗ, ನಿಮ್ಮೆಲ್ಲರ ಮಾತು ಕೇಳುವಾಗ ನನಗಾಯಿತು, ಇದರ ಅಪಾರವಾದಂಥ ದೇವರು ವರ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಸಂಗೀತದ ಮೂಲಕ, ನೃತ್ಯದ ಮೂಲಕ, ಎಲ್ಲವುಗಳ ಮೂಲಕವಾಗಿ ನಿಮ್ಮ ಬಹುಶಃ ನಾನು ಕೂಡ ಅವರನ್ನು ಗಮನಿಸಿದ ಒಂದು ಕಾರಣ ಏನಂದರೆ, ಅವರು ಎಲ್ಲದರಲ್ಲಿ ತೆರೆಯ ಮರೆಯಲ್ಲಿದ್ದರು ಎಂಬುದಾಗಿ ನೆನೆಸ್ತೇನೆ. ತೆರೆಯ ಮರೆಯ ಕಾಯಿಯಾಗಿದ್ದುಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಆ ಮೂಲಕ ಈ ಒಂದು ಕಿಟಲ್ ಮೆಮೋರಿಯಲ್ ಸ್ಕೂಲ್ ಅದು ಪ್ರಗತಿಪಥವಾಗಿ ಮುಂದೆ ಸಾಗುವಂತೆ ಅವರನ್ನು ದೇವರು ಉಪಯೋಗ ಮಾಡಿದ್ದಾನೆ. ಆದ್ದರಿಂದ ನಾನೊಬ್ಬ ದೇವರ ಸೇವಕನಾಗಿ ಈ ಟೀಚರಿಗೆ ನಾನು ಶುಭವನ್ನು ಕೋರ್ತೇನೆ. ಅವರ ಈ ಮಂದಹಾಸ, ಆ ನಗುಮುಖ ಸದಾಕಾಲ ದೇವರಲ್ಲಿ ಕೊಡಲಿ. ಯಾವಾಗಲೂ ನಗುತ್ತಿರಲಿ. ದೇವರ ಸಂಬಂಧದಲ್ಲಿಯೂ ಜೊತೆ ಮಾನವರ ಸಂಬಂಧದಲ್ಲಿ ಬಾಳಿ. ಮಾತ್ರವಲ್ಲ, ಇನ್ಸ್ಟಿಟ್ಯೂಟಲ್ಲಿ ನಾವು ನೋಡುವಾಗ ಒಂದು ಗಮನಿಸ್ತೇವೆ, ಅಂದರೆ ನಾವು ಅನೇಕ ಸನ್ಮಾನಗಳನ್ನು ನಾವು ನೋಡ್ತೇವೆ, ಅನೇಕ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ತೇವೆ. ಆದರೆ ಇಲ್ಲಿ ಒಂದು ವಿಶೇಷ ಏನಂದರೆ, ನಿಮ್ಮಲ್ಲಿ ಪ್ರೀತಿ ಇದೆ, ನಾವು ಒಂದೇ ಮನೆಯಲ್ಲಿರುವಂಥ ಭಾವನೆ ಇದೆ, ಅಕ್ಕ ತಮ್ಮ ಅಣ್ಣ ತಂಗಿ ಎನ್ನುವಂಥ ಭಾವನೆ ಇದೆ. ಇದನ್ನು ಗಮನಿಸಿದೆ, ಅದು ಮುಂದೆ ಕಂಟಿನ್ಯೂ ಆಗಲಿ. ಬೈಬಲಲ್ಲಿ ಒಂದು ಮಾತಿದೆ, ಯೆರೆಮೀಯನಿಗೆ ದೇವರು ಹೇಳ್ತಾನೆ ಏನಂದರೆ, ಯೆರೆಮೀಯನು ತನ್ನ ಜನರಿಗೆ ಹೇಳಲಿಕ್ಕೆ ಒಂದು ಮಾತು ಹೇಳ್ತೇನೆ, ಅಂದರೆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿ ಎಂಬುದಾಗಿ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿ ಎಂಬುದಾಗಿ. ಮಕ್ಕಳು, ಅದರಿಂದ ಟೀಚರ್ನವರ ಕೈಯಲ್ಲಿ ನೀವು ಕೂಡ ಆಗಿ ಜೇಡಿ ಮಣ್ಣಾಗಿ ಶಾಲೆಗೆ ಬಂದಿದ್ದೀರಿ. ಏನು ಗೊತ್ತಿರಲಿಲ್ಲ,
ಆ ನಿಮ್ಮಲ್ಲಿದ್ದ ಕಸ ತೆಗೆದು ನಿಮ್ಮನ್ನು ಹದಕ್ಕೆ ತಂದು ಉತ್ತಮ ಪಾತ್ರೆಯಾಗಿ ರೂಪ ಮಾಡೋದಾದರೆ ಅದು ದೇವರು ಹಾಗೂ ಕಣ್ಣಿಗೆ ಕಾಣುವಂಥ ಟೀಚರ್ನವರು. ಆ ಟೀಚರ್ನ ಪಾತ್ರ ನೀಡಿದ್ದಾರೆ, ಇಂದಿಗೂ ಮರೆಯದಿರಿ. ಮತ್ತು ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಶುಭವನ್ನು ಕೋರುವ ದೇವರು ತಿರುವಂತ ಆಶೀರ್ವಾದ. ಸೇವಾ ನಿರತರಾಗಿದ್ದಂಥ ಶಿಕ್ಷಕ ವರ್ಗ, ಇಲ್ಲಿನ ಶಿಕ್ಷಕ ವರ್ಗದ ಒಂದು ವಿಶಿಷ್ಟ ಗುಣ ಏನಂತ ಹೇಳಿದರೆ, ಒಂದು ಕುಟುಂಬದ ಹಾಗೆ ಕುಟುಂಬದ ಪ್ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ, ಅದರಲ್ಲಿ ಒಂದು ಮುಖ್ಯ ಪಾತ್ರ ಸತ್ಯವತಿ ಟೀಚರ್ದು ಕೂಡ. ಅದರಿಂದ ಈ ಊರಿನ ಎಲ್ಲರ ಪರವಾಗಿ, ಇಲ್ಲಿ ಕಲಿತಂಥ ಶಾಲೆಯಲ್ಲಿ ಕಲಿತ ಎಲ್ಲ ಮಕ್ಕಳ ಹೆತ್ತವರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಸತ್ಯವತಿ ಟೀಚರಿಗೆ ತುಂಬ ಹೃದಯದ ವಂದನೆಗಳು. ಸಾಧನೆಗಳು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಅಲ್ಲ, ಸಾಧನೆಗಳು ನಾವು ಕೆಲಸ ಮಾಡುವಾಗ ನಮಗೆ ದೊರೆಯುವಂಥ ದೇವರ ಆಶೀರ್ವಾದಗಳು. ಸಾಮಾನ್ಯವಾಗಿ ನಾವು ಕೆಲವು ಸಲ ನೆನೆಸುವುದುಂಟು, ನಾವು ಮಾಡಿದ್ದು ಕೆಲಸ ಇದು ಅಂತ. ನಾವು ಮಾಡಿದ್ದಲ್ಲ, ಯಾವ ಕೆಲಸವನ್ನು ನಾವು ಮಾಡುವುದಿಲ್ಲ, ನಮ್ಮಿಂದ ದೇವರು ಕೆಲಸ ಮಾಡಿಸ್ತಾನೆ. ಆಗ ಕೆಲಸಗಳಿಗೆ ಯಶಸ್ಸು ಕೂಡ ಸಿಗ್ತದೆ, ಕೆಲಸಗಳು ಸಾರ್ಥಕ ಆಗ್ತವೆ. ಅಂಥ ದೇವರ ಆಶೀರ್ವಾದಗಳನ್ನು ನಾವು ಸಾಧನೆ ಅಂತ ನೆನೆಸ್ತೇವೆ. ಇವತ್ತು ಸತ್ಯವತಿ ಟೀಚರ್ ಅವರು ತಮ್ಮ ಜೀವನದಲ್ಲಿ ದೇವರು ಸಾಧಿಸಿದಂಥ ಅನೇಕ ಕೆಲಸಗಳನ್ನು, ಮುಖ್ಯವಾಗಿ ಶಾಲೆಯ ಆವರಣದಲ್ಲಿ, ಶಾಲೆಯ ಹೊರಗೆ ದೇವರು ಸಾಧಿಸಿದಂಥ ಅನೇಕ ಕೆಲಸಗಳನ್ನು, ಸಾಧನೆಗಳನ್ನು, ಆಶೀರ್ವಾದಗಳನ್ನು ನೆನೆಸುವಂಥ ದಿನ, ಅದಕ್ಕೆ ದೇವರಿಗೆ ಉಪಕಾರ ಹೇಳುವಂಥ ದಿನ. ಸಾಧನೆಗಳು ಅವರ ವೃತ್ತಿ ಜೀವನದ ಅಂಗವೇ ಆಗಿತ್ತು. ನಿಜ, ಹೊಲಿಗೆ ಕಲಿಸಿದ್ದು, ಪ್ರತಿಯೊಂದನ್ನು ಗಟ್ಟಿಯಾಗಿ ಹಿಡಿಯುವಂಥ ಹೊಲಿಗೆಗಳು ಸಂಬಂಧ ಮತ್ತು ಸಂಧಾನವನ್ನು ಸೂಚಿಸ್ತವೆ. ಜೀವನದಲ್ಲಿ ಸಂಬಂಧ ಮತ್ತು ಸಂಧಾನಗಳು ಒಟ್ಟಾದಾಗ ಜೀವನ ಸೌಖ್ಯ ಆಗ್ತದೆ. ಅವರು ಜೀವನಕ್ಕೆ ಬಣ್ಣಗಳನ್ನು ಕಲಿಸಿದ್ದು ಮಾತ್ರ ಅಲ್ಲ, ಬಣ್ಣಗಳನ್ನು ತುಂಬಿದ್ದು. ಅನೇಕ ಮಕ್ಕಳ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ, ಆ ಮಕ್ಕಳ ಜೀವನದ ಮೂಲಕ ಅವರ ಕುಟುಂಬಗಳ ಜೀವನಗಳಲ್ಲಿ ಬಣ್ಣಗಳನ್ನು ತುಂಬಿದ್ದು. ಸಂಗೀತ ಹಾಡುವ ಮೂಲಕ ಸಪ್ತ ಸ್ವರಗಳನ್ನು ಅವರು ಮಕ್ಕಳ ಜೀವನಗಳಲ್ಲಿ ಹಾಡುವಂತೆ ಮಾಡಿದ್ದು. ಇವು ಸಾಧನೆಗಳು. ಇಂಥ ಸಾಧನೆಗಳು ಇನ್ನು ಮುಂದಕ್ಕೂ ಅವರ ಜೀವನದಲ್ಲಿ ಮುಂದರಿಯಲಿ. ಅವರಿಗೆ ದೇವರು ಇನ್ನಷ್ಟು ಬಣ್ಣಗಳನ್ನು ಅನೇಕರ ಜೀವನಗಳಲ್ಲಿ ತುಂಬಲಿಕ್ಕೆ, ಆ ಮೂಲಕ ಅನೇಕರ ಜೀವನಗಳನ್ನು ಇನ್ನಷ್ಟು ಸುಂದರಗೊಳಿಸಲಿಕ್ಕೆ, ಸಂಬಂಧ ಸಂಧಾನಗಳನ್ನು ಮಾಡಿ ಇನ್ನಷ್ಟು ಸಪ್ತ ಸ್ವರಗಳು ಅನೇಕ ಕುಟುಂಬಗಳಲ್ಲಿ ಹರಿಯುವಂತೆ ದೇವರವರನ್ನು ಇನ್ನಷ್ಟು ಬಲವಾಗಿ ಉಪಯೋಗಿಸಲಿ ಅಂತ ಪ್ರಾರ್ಥಿಸ್ತೇನೆ. ಸೇವಾ ನಿವೃತ್ತಿ ಒಂದರ್ಥದಲ್ಲಿ ಸಂತೃಪ್ತಿಯ ದಿವಸ ಕೂಡ ಹೌದು. ಒಂದರ್ಥದಲ್ಲಿ ಜೀವನ ಸಂತೃಪ್ತಿಗೊಳ್ತದೆ. ಸಾಧನೆಯ ಸಂತೃಪ್ತಿ, ಆಶೀರ್ವಾದಗಳನ್ನು ಪಡೆದಂಥ ಸಂತೃಪ್ತಿ, ಒಂದಿಷ್ಟು ಬೇರೆಯವರಿಗೆ ನೆರವಾದಂಥ ಸಂತೃಪ್ತಿ. ಆದರೆ ಆ ಸಂತೃಪ್ತಿಗೆ ಬೆಲೆ ಬರುವುದು, ಆ ಸಂತೃಪ್ತಿ ಬೇರೊಬ್ಬರ ಜೀವನದಲ್ಲೂ ಸಂತೃಪ್ತಿಯಾಗಿ ಹೊರಕ್ಕೆ ಹರಿದಾಗ. ಟೀಚರ್ ಯಾವಾಗಲೂ
ಸಂತೋಷ ಪಡುವವರು, ಸಂತೋಷವನ್ನು ಹಂಚುವವರು. ಅವರೊಟ್ಟಿಗೆ ನಾವು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅವರ ಮುಖ ನೋಡಿದರೆ ಒಂದು ಮುಗುಳ್ನಗು, ಆ ನಗುವಿನಲ್ಲಿ ನಿಮಗೆ ಅವರು ಆ ಸಂತೋಷವನ್ನು ಹಂಚುವುದಕ್ಕೆ ಯಾವಾಗಲೂ ಸಿದ್ಧ. ಹಾಗೆ ಒಬ್ಬ ಶಿಕ್ಷಕಿಯಾಗಿ ಬೇರೆ ಬೇರೆ ಕಡೆಗಳಿಗೆ ಹೋದದ್ದು ಮಾತ್ರ ಅಲ್ಲ, ಅಲ್ಲಿನ ಅಂದ ಚಂದಗಳನ್ನು ನೋಡಿದ್ದು ಮಾತ್ರ ಅಲ್ಲ, ಅಲ್ಲಿ ಕಲಿತಂಥ ಅನೇಕ ವಿಚಾರಗಳನ್ನು ತನ್ನ ಜೀವನದ ಮೂಲಕ, ತನ್ನ ಶಿಕ್ಷಣ ವೃತ್ತಿಯ ಮೂಲಕ ಅನೇಕರಿಗೆ ಹಂಚಿಕೊಟ್ಟಿದ್ದಾರೆ. ಶಿಕ್ಷಣ ಅದು ಒಂದು ಸಲ ನಿಲ್ಲುವಂಥದ್ದಲ್ಲ, ಅದೊಂದು ನಿರಂತರ ಹರಿಯುವ ಪ್ರಕ್ರಿಯೆ ಅಂತ ಹೇಳೋದಕ್ಕೆ ಸತ್ಯವತಿ ಟೀಚರ್ ತನ್ನ ಜೀವನದಲ್ಲಿ ಕೇವಲ ವೃತ್ತಿ ಶಿಕ್ಷಕಿಯಾಗಿ ಮಾತ್ರ ಅಲ್ಲ, ಕನ್ನಡ ಶಿಕ್ಷಕಿಯಾಗಿ ಮಾತ್ರ ಅಲ್ಲ, ತನ್ನ ಪ್ರವಾಸಗಳಲ್ಲಿ ಹೋಗಿ ಬಂದು ಅದನ್ನು ಕಥನ ಹೇಳುವ ಮೂಲಕವೂ ಕಲಿಸಿಕೊಟ್ಟಿದ್ದಾರೆ. ಅವರ ಜೀವನ ಇನ್ನಷ್ಟು ಇಂಥ ಸಂತೃಪ್ತಿಯನ್ನು ಇತರರಿಗೆ ಹಂಚುವ, ಸಂತೋಷವನ್ನು ಹರಡುವ ಜೀವನವಾಗಿಯೇ ಮುಂದರಿಯಲ್ಲಿ ಅಂತ ಹಾರೈಸಿದರು. ನಿವೃತ್ತ ಜೀವನ ಆರಂಭ ಆಗುವಾಗ ಕೆಲವು ಸಲ ಕಷ್ಟ ಆಗುವುದುಂಟು ಕೆಲವರಿಗೆ, ಆದರೆ ಸತ್ಯವತಿ ಟೀಚರಿಗೆ ಅದು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಅನಿಸ್ತೇನೆ. ಶಾಲೆಯನ್ನು ಬಿಟ್ಟು ಹೋಗುವುದು ಕಷ್ಟ ಆಗ್ಬೋದು, ಮಕ್ಕಳ ಒಡನಾಟವನ್ನು, ಸಹೋದ್ಯೋಗಿಗಳ ಒಡನಾಟವನ್ನು ಬಿಟ್ಟು ಹೋಗುವುದು ಕಷ್ಟ ಆಗಬಹುದು, ಆಗ್ತದೆ ಕೂಡ. ಆದರೆ ನಮ್ಮ ಜೀವನದಲ್ಲಿ ಅದೊಂದು ಇನ್ನೊಂದು ಘಟ್ಟ ಅಷ್ಟೇ. ಅದು ಸಮಾಧಾನದ ಘಟ್ಟ ಕೂಡ ಆಗಲಿ ಅಂತ ಹಾರೈಕೆ. ಅವರಿಗೆ ದೇವರು ಒಂದು ತುಂಬು ಕುಟುಂಬವನ್ನು ಕೊಟ್ಟಿದ್ದಾನೆ. ಪ್ರೀತಿಸುವ ಪತಿ, ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು. ಈ ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ ನೆಲೆಸಿರಲಿ, ಶಾಂತಿ ಇರಲಿ. ಸಮಾಧಾನ ಮತ್ತು ಶಾಂತಿ ಇದ್ದರೆ ಬೇರೆ ಯಾವುದು ಬೇಡ. ಅದೆರಡು ಇದ್ದರೆ ಕುಟುಂಬ ಸಂಪೂರ್ತಿ. ಅಂಥ ಶಾಂತಿ ಮತ್ತು ಸಮಾಧಾನ ಸತ್ಯವತಿ ಟೀಚರ್ರ ಜೀವನದಲ್ಲಿ, ಅವರ ಕುಟುಂಬ ಜೀವನದಲ್ಲಿ ನಿರಂತರ ಇರಲಿ ಅಂತ ಹಾರೈಸಿದೆ. ಸತ್ಯವತಿ ಟೀಚರ್ ಈಗ ಈ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದ್ರು, ಸಂಸ್ಥೆಯೊಂದಿಗಿನ ಅವರ ಬಾಂಧವ್ಯ ಅಂತೂ ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ಕರ್ಕಡ ಮಾಸ್ಟರ್ ಬಂದಿದ್ದರೆ, ಪುಷ್ಪ ಟೀಚರ್ ಬಂದಿದ್ದರೆ ಅದು ಒಂದು ಸಾಕ್ಷ್ಯತೆ. ಇಲ್ಲಿ ಕೆಲಸ ಮಾಡುವ ಯಾರು ಕೂಡ ನಿವೃತ್ತಿಯ ನಂತರ ಶಾಲೆಯಿಂದ ದೂರ ಹೋದದ್ದು ಇಲ್ಲ. ಯಾಕಂದರೆ ಈ ಶಾಲೆ ಆ ರೀತಿಯಾಗಿ ಒಂದರ್ಥದಲ್ಲಿ ನಮ್ಮ ಕುಟುಂಬದ ಒಂದು ಭಾಗ ಆಗಿ ಹೋಗಿರ್ತದೆ. ನಾನು ಈ ಶಾಲೆಗೆ ಸಂಚಾಲಕನಾಗಿ ಬಂದದ್ದು ಆಕಸ್ಮಿಕ ಅಷ್ಟೇ, ಬರೇ ಆಕಸ್ಮಿಕ. ನಾನೇನಾದರೂ ಮಾತಾಡ್ತಿದ್ರೆ ಮತ್ತು ನನಗಿವತ್ತೇನಾದರೂ ಗುರುತಿದ್ರೆ, ಅಥವಾ ಈ ಊರಿನಲ್ಲಿ ನನ್ನನ್ನು ಗುರುತಿಸುವುದು ನನ್ನ ಮೂಲಕ ಅಲ್ಲ, ನನ್ನ ಅಪ್ಪ ಮತ್ತು ಅಮ್ಮನ ಮೂಲಕ. ನಮಗೆ ಅದರಿಂದಾಗಿ ಈ ಶಾಲೆಯೊಂದಿಗೆ ಅಂಥ ಒಂದು ಸಂಬಂಧ ಬೆಳೆದು ಬಂದಿದೆ. ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೋದು ನಾವು, ನನ್ನ ಅಜ್ಜ ಮತ್ತು ಅಜ್ಜಿಯ ಮೂಲಕ ಅಂತ. ಯಾಕಂದರೆ ಈ ಶಾಲೆ, ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಿದ್ದು ನನ್ನ ಅಜ್ಜ. ನನ್ನ ಅಜ್ಜಿ ಕೂಡ ಇಲ್ಲಿ ಕಲಿಸ್ತಿದ್ರು. ಅದು ಕೇವಲ ನನ್ನ ಕುಟುಂಬದ ಕಥೆ ಅಲ್ಲ, ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರ ಕಥೆ ಅದು. ಈ ಶಿಕ್ಷಣ ಸಂಸ್ಥೆ ಒಂದು ಕುಟುಂಬದ ಹಾಗೆ ಬೆಳೆದದ್ದು ಖುಷಿ ಹರಿದಾಸ ಭಟ್ರು ಕೆಲವರಿಗೆ ಗೊತ್ತಿದೆ, ಹಿರಿಯರಿಗೆ, ಶಾಲಾ ಶಿಕ್ಷಕರಿಗೆ. ಆಗ 1982ರಲ್ಲಿ ಬಂದದ್ದು ಪರಿಸರದ ಆಶಾದೀಪ ಅಂತ. ಇಲ್ಲಿಯ ಶಾಲೆ, ಇಲ್ಲಿಯ ಸಮುದಾಯಕ್ಕೆ ಒಂದು ಆಶಾದೀಪವಾಗಿ ಇರಬೇಕಿದ್ರೆ ಇಂಥ ಕೌಟುಂಬಿಕ ಸಂಬಂಧಗಳು ಟೀಚರ್ನವ್ರದ್ದು, ಇಲ್ಲಿನ ಊರಿನವ್ರದ್ದು
ಮತ್ತು ನಮ್ಮೆಲ್ಲರ ಪ್ರೀತಿಯ ಒಡನಾಟ ಅದಕ್ಕೆ ಸಾಧ್ಯ ಆಗಿದೆ. ಈ ವರ್ಷ ಈ ಶಾಲೆಗೆ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. PUCಯಲ್ಲಿ 95% ರಿಸಲ್ಟ್ ಬಂದಿದೆ. ಎಲ್ಲ ಟೀಚರ್ನವರಿಗೆ ಮುಖ್ಯವಾಗಿ ಒಮ್ಮೆ ಒಂದು ಕೈ ಚಪ್ಪಾಳೆ ತಟ್ಟಿ ಅಭಿನಂದನೆ ಹೇಳೋ. ಹೈಸ್ಕೂಲ್ನಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ ಸರ್, 90%. ಇಲ್ಲಿ 90-95% ರಿಸಲ್ಟ್ ಬರುವುದು ಅಚ್ಚರಿ ಕೂಡ. ಬೇರೆ ಶಾಲೆಗಳಲ್ಲಿ 90% ಮಾರ್ಕ್ ಇದ್ದವರು ಶಾಲೆಗೆ ಹೋಗುದು, ಅಲ್ಲಿ 90-100% ಪಾಸ್ ಆಗೋದ್ರಲ್ಲಿ ಏನು ವಿಶೇಷ ಇಲ್ಲ. ಆದರೆ ಇಲ್ಲಿ ಶಾಲೆಗೆ ಬರುವಂಥ ಮಕ್ಕಳು ಹುಷಾರ್ನವರಿದ್ದಾರೆ, ಆದರೆ ಕೆಲವು ಸಲ ಸ್ವಲ್ಪ ಕಡಿಮೆ ಅಂಕದವರು, ಆದರೆ ಬೇರೆ ಬೇರೆ ಸಂಪನ್ಮೂಲಗಳಿಂದ ಬೇರೆ ಬೇರೆ ವರಗಳಿಂದ ಶೋಭಿಸುವವರು. ಅಂಥ ಸ್ಥಿತಿಯಲ್ಲಿ 90-95 ಫಲಿತಾಂಶ ಬರುವುದು ಇಲ್ಲಿನ ಶಿಕ್ಷಕ ವೃಂದದ ಅರ್ಪಣಾ ಮನೋಭಾವಕ್ಕೆ, ಸತ್ಯನಿಷ್ಠೆಗೆ, ಪ್ರಾಮಾಣಿಕ ಸೇವೆಗೆ ಒಂದು ಒಂದು ವಿಶೇಷವಾದಂಥ ಗೌರವ. ಮುಖ್ಯವಾಗಿ ಎಲ್ಲ ಮುಖ್ಯ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಅಭಿನಂದನೆ ಮತ್ತು ಉಪಕಾರ. ಈ ಸಲ ಪ್ರೈಮರಿಯಲ್ಲಿ ತುಂಬ ಮಕ್ಕಳಿದ್ದಾರೆ. ಕರ್ಕಡ ಮಾಸ ಹೋಗುವಾಗ ಭಾಳ ಕಷ್ಟ ಆಗಿತ್ತು ನಮ್ಗೆ. ಈ ಸಲ 5 ಮಂದಿ ಟೀಚರ್ನವರಿದ್ದಾರೆ ಮತ್ತು ಉಳಿದವರು ಇದ್ದಾರೆ, ಉಳಿದ ಟೀಚರ್ನವರು ಇದ್ದಾರೆ. ಮಕ್ಕಳು ತುಂಬ ಆಗಿದ್ದೀರಿ. ಎಲ್ಲ ಅಧ್ಯಾಪಕ ವೃಂದದವರಿಗೆ, ಮುಖ್ಯವಾಗಿ ಪ್ರಾಥಮಿಕ ಶಾಲೆಯಲ್ಲಿ, ಮುಖ್ಯವಾಗಿ ಈ ವರ್ಷ ಬಂದವರಿಗೆ ಕೂಡ ಒಂದರ್ಥದಲ್ಲಿ ಸ್ವಾಗತ ಮತ್ತು ಇನ್ನಷ್ಟು ನಿಷ್ಠೆ, ಪ್ರಾಮಾಣಿಕತೆಯಿಂದ ನಾವು ಮಕ್ಕಳಿಗಾಗಿ ನಮ್ಮ ಜೀವನವನ್ನು, ನಮ್ಮ ಕೆಲಸಗಳನ್ನು ಮಾಡುವ ಅಂತ ಹಾರೈಸ್ತೇವೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, 31 ವರ್ಷಗಳಿಂದ ಸತ್ಯವತಿ ಟೀಚರ್ನವರು ಇಂಥ ಒಂದು ಎಂತ ಹೇಳ್ತಾರೆ, ಒಂದರ್ಥದಲ್ಲಿ ಚಳವಳಿಯಲ್ಲಿ ಭಾಗಿಯಾದವರು. ಒಳ್ಳೆ ರಿಸಲ್ಟ್ ಬಂದಾಗ ಖುಷಿಪಟ್ಟವರು. ಕೆಲವು ಸಲ ರಿಸಲ್ಟ್ ಅಷ್ಟೊಂದು ಒಳ್ಳೆ ಬರ್ತಿರ್ಲಿಲ್ಲ, ಆಗ ಕಷ್ಟ ದುಃಖ ಎಲ್ಲ ಆದದ್ದುಂಟು. ಅದರಲ್ಲಿ ನಾವು ಪಾಠ ಕಲಿತು ಇನ್ನಷ್ಟು ಪ್ರಬುದ್ಧರಾದದ್ದಿದೆ. ಈ ಎಲ್ಲ ಕಷ್ಟ, ಸುಖ, ನೋವು ಎಲ್ಲ ಹೋರಾಟಗಳಲ್ಲಿ ಜೊತೆಗಿದ್ದದ್ದಕ್ಕೆ ಮತ್ತು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದರಲ್ಲಿ, ಮುಂದರಿಸುವುದರಲ್ಲಿ ಎಲ್ಲ ಕಾಣಿಕೆ ಕೊಡ್ತದೆ. ಮತ್ತು ನಿಮ್ಮೆಲ್ಲ ಶ್ರಮಕ್ಕೆ ಮತ್ತೊಮ್ಮೆ ಎಲ್ಲ ನಿಮ್ಮ ಸಹೋದ್ಯೋಗಿಗಳ ಪರವಾಗಿ ಮತ್ತು ಇಲ್ಲಿ ನಡೆದ ಎಲ್ಲ ಮಕ್ಕಳ ಪರವಾಗಿ
കണ്ണുടെ കണ്ണിടനന് കട്ടുപാടല്ലേ ഊടല ബാക്കില് തവണ പൊട്ടിയാലേ നിലത്ത കണ്ണില് എനത് ലത്താവേ സര സര സരകരോ എനു ബാക്കില് ജെത്രേ മട്ടದ പണ്ണേ വந்தாടോ വந்தாടോ सनसेट भाई तेरा फुल सेट मोशन भी देखो मेरा बनने लगा देखो तो हसीना तो आना भी करीना तो दोनों को का फीवर चढ़ने लगा थोड़ा हार्ड सा होके थोड़ा जेंटल सा होके थोड़ा सेंटी सा होके थोड़ा मेंटल सा होके सारे It's not true. Squad has left our soil today after a successful fire drill with our highly decorated local fire crew. Fire Commander Captain Raj, who is quite a busy man, has vigorously led the drill, while the French representative demonstrated the use of firefighting techniques. As the
ಬುದ್ಧಿ ಹಾಗೆ ವಿದ್ಯೆಗಳನ್ನು ತಿದ್ದಿ ತೀಡಿದಂತಹ ಶ್ರೀಮತಿ ಸತ್ಯವತಿ ಟೀಚರ್ ಇವತ್ತು ನಾವು ನಿಮಗೆ ಕೊಡುವಂತಹ ಒಂದು ಸಣ್ಣ ಗೌರವಾರ್ಪಣೆ ನೀವು ಮನಪೂರ್ವಕವಾಗಿ ಸ್ವೀಕರಿಸಿದ್ದೀರಾ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಾ. ಈ ಒಂದು ಶುಭ 60ರ ಅಂಚಿನಲ್ಲಿ ನೀವು ನಮ್ಮಿಂದ ಏನನ್ನು ಬಯಸಿದ್ರೆ ಗೊತ್ತಿಲ್ಲ, ಆದರೆ ನಾವು ನಮ್ಮಿಂದ ಏನು ಆಗ್ತೇವೋ ಆ ರೀತಿಯಲ್ಲಿ ನಿಮ್ಮನ್ನು ಗೌರವಿಸಿದ್ದೇವೆ. ಈ ಗೌರವವನ್ನು ಸ್ವೀಕರಿಸಿದಂತಹ ನಮ್ಮ ಅಕ್ಕನಿಗೆ ಸಮಾನವಾದಂತಹ ಶ್ರೀಮತಿ ಸತ್ಯವತಿ ಟೀಚರವರಿಗೆ ಎಲ್ಲ ಸಂಚಾಲಕ ಹಾಗೂ ಎಲ್ಲ ಈ ಶಾಲೆಯ ಮಂಡಳಿ ಪರವಾಗಿ ಹಾಗೆಯೇ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ ಹಾಗೆಯೇ ನಮ್ಮೆಲ್ಲ ಈ ಕಿಟ್ಟಲ್ ವಿದ್ಯಾಸಂಸ್ಥೆಯ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಅನಂತ